ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಪಾಸಿಟಿವ್ ಪ್ರಕರಣಗಳು ಇರುವ ಶೇಕಡಾರ್ದು ಜಾಸ್ತಿ ಉಪ್ಪುನಿರ್ದು ಅಂಗಾರೆರ್ದು ಜಿಲ್ಲೆಡು ಲಾಕ್ಡೌನ್ ಕಟ್ಟುನಿಟ್ಟಿದ ಕ್ರಮಗಳು ಜಾರಿಯಾಪುಂಡು ಅನಗತ್ಯವಾದ ಏರ್ಲಾ ತಿರ್ಗೋಡ್ಚಿ ಪಂಡದು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ತಿಳಿಪಾದಿರು. ಮೇಜರ್ ಕಾಸ್ ಆಫ್ ಕನ್ಸರ್ನ್ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆ ಒಳಗಡೆ ಟೆಸ್ಟ್ ಅನ್ನ ನಾವು ಮಾಡ್ತಾ ಇರೋದ್ರೊಳಗಡೆ ಸ್ವಲ್ಪ ಪಾಸಿಟಿವಿಟಿ ರೇಟು ಇನ್ನೂ ಕೂಡ ಒಂದು 20 ರಿಂದ 21% ಅಷ್ಟೇ ನಮ್ಮಲ್ಲಿ ಇದೆ. ಅದು ಈಗ ಹೊಸ ಒಂದು ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸಿನ ಪ್ರಕಾರ 5% ಒಳಗಡೆ ಬರ್ತಾ ಇದ್ರೆ ಬೇರೆ ಅನ್ಲಾಕ್ ಇದನ್ನ ಮಾಡೋದಕ್ಕೂ ಕೂಡ ಅದರದೇ ಆದಂಥ ಒಂದು ಅಡ್ವೈಸರೀಸ್ ಇದೆ. ಹಾಗಾಗಿ ಆ ವಿಷಯದೊಳಗಡೆ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಇವತ್ತು ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಮೀಟಿಂಗಲ್ಲಿ ಪಾಲ್ಗೊಂಡು ಕೆಲವೊಂದು ಅಡಿಷನಲ್ ಆಗಿ ರಿಸ್ಟ್ರಿಕ್ಷನ್ಸ್ಗಳನ್ನು ಏನು ಮಾಡಿದೆ ಇನ್ನೂ ಹೆಚ್ಚಿನ ಮಟ್ಟದೊಳಗಡೆ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ಸ್ ಒಳಗಡೆ ಲಾಕ್ಡೌನ್ ಎನ್ಫೋರ್ಸ್ಮೆಂಟ್ ಮಾಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ನಾವು ಮಾಡ್ಕೊಂಡಿದ್ದೀವಿ. ಅದರೊಳಗಡೆ ಹೆಚ್ಚಿನ ಪೊಲೀಸ್ ಚೆಕಪ್ ಆಗಿರ್ಬೋದು, ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ತಂಡವನ್ನು ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನಲ್ಲಿ 10 ಫ್ಲೈಯಿಂಗ್ ಸ್ಕ್ವಾಡ್ಸ್ಗಳನ್ನು ಮಾಡಿಕೊಂಡು ಅನಗತ್ಯವಾಗಿ ಓಡಾಡ್ತಾ ಇರುವಂಥ ಜನ ಆಗಿರ್ಬೋದು, ಅನಗತ್ಯವಾಗಿ ಮಾಡ್ತಾ ಇರುವಂಥ ಕೆಲಸ ಮಾಡ್ತಾ ಇರುವಂಥ ಅಂಗಡಿಗಳಾಗಿರ್ಬೋದು, ಮತ್ತು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ನ ಪಾಲನೆ ಮಾಡ್ತಾ ಇರುವಂಥ ಅಂಗಡಿಗಳ ಮೇಲೆ ಕ್ರಮ ಮಾಡೋದಕ್ಕೆ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಏರಿಯಾದೊಳಗಡೆ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಅವರ ಒಂದು 10 ತಂಡ, ಜೊತೆಗೆ ರೂರಲ್ ಏರಿಯಾದಲ್ಲೂ ಕೂಡ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ಕೂಡ ಟೀಮ್ಸ್ಗಳನ್ನು ಮಾಡಿಕೊಂಡು 6 ರಿಂದ 10 ಗಂಟೆ ಟೈಮಲ್ಲಿ ಎಸೆನ್ಷಿಯಲ್ ಐಟಮ್ಸ್ ಅಂತೇಳಿ ಏನು ತೊಗೊಳೋದಕ್ಕೆ ಭಾಳಷ್ಟು ಜನ ಹೊರಗಡೆ ಹೋಗ್ತಾರೆ, ಅನಗತ್ಯವಾಗಿ ದೂರದಲ್ಲಿ ಸಂಚಾರ ಮಾಡೋದು ಇವೆಲ್ಲ ಕಂಡು ಬರ್ತಾ ಇದೆ. ಹಾಗಾಗಿ ಲಭ್ಯ ಇರುವಂತಹ ಗೈಡ್ಲೈನ್ಸ್ ಅನ್ನೇ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ಮೆಂಟನ್ನು ಇನ್ನೂ ಜಾಸ್ತಿ ಮಟ್ಟದೊಳಗಡೆ ಮಾಡೋದಕ್ಕೆ ಅದನ್ನು ಒಂದು ನಿರ್ಣಯ ಮಾಡಿಕೊಂಡು ತಂಡಗಳನ್ನು ಮಾಡಿಕೊಂಡು ಇನ್ನೂ ಭಾಳ ಎಕ್ಸ್ಟ್ರಾ ಒಂದು ಬಂದೋಬಸ್ತನ್ನು ನಾವು ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವಶ್ಯಕತೆಗೆ ಇದರೊಳಗಡೆ ಈಗ ನಾವು ನಿಯರ್ಲಿ ಒಂದು 150 ಟೀಮ್ಸ್ಗಳಿಗೆ ನಾವು ಸೆಕ್ಟರ್ ಮ್ಯಾಜಿಸ್ಟ್ರೇಟ್ಗಳಿಗೆ ಕಳಿಸ್ಕೊಟ್ಟಿದ್ವಿ. ಮ್ಯಾಂಗ್ಳೂರ್ ಅರ್ಬನ್ ಇದರೊಳಗಡೆ ಮಾಡಿದ ಹಾಗೆ ರೂರಲಲ್ಲಿ 2 ಮತ್ತು ಬೇರೆ ಬೇರೆ ತಾಲೂಕುಗಳಲ್ಲಿ 2 ರಿಂದ 3 ಫ್ಲೈಯಿಂಗ್ ಸ್ಪಾಟ್ಸ್ಗಳನ್ನು ಮಾಡಿಕೊಂಡು ಬೇರೆ ಬೇರೆ ಇದರೊಳಗಡೆ ಕವರ್ ಮಾಡ್ಕೊಳ್ಳೋದು ಪ್ಲಾನ್. ಹೆಚ್ಚು ಬೇಕು ಅನ್ನಿಸ್ತಾ ಇದೆ. ಹಾಗಾಗಿ ನಮ್ಮ ಒಂದು ಇದರೊಳಗಡೆ 10 ಕಾರ್ಪೊರೇಷನ್ಗೆ 10 ಟೀಮ್ ಮಾಡಿಕೊಂಡು ರೂರಲ್ ಏರಿಯಾದಲ್ಲಿ 2 ರಿಂದ 3 ಟೀಮ್ಗಳನ್ನು ಫ್ಲೈಯಿಂಗ್ ಸ್ಪಾಟ್ ಮ್ಯಾಂಗ್ಳೂರ್ ರೂರಲ್ ಏರಿಯಾ, ಮತ್ತು ಪ್ರತಿ ತಾಲೂಕುಗಳಲ್ಲೂ ಕೂಡ 2 ರಿಂದ 3 ಈಗ ಆಲ್ರೆಡಿ ತಹಶೀಲ್ದಾರ್ ಮತ್ತು ಎಸಿಸ್ಗಳಿಗೆ ಡೈರೆಕ್ಷನ್ಸ್ ಹೋಗಿದೆ. ಆ ಟೀಮ್ಸ್ಗಳನ್ನು ವಾಹನ ಇರುವಂಥ ತಂಡಗಳನ್ನು ಮಾಡಿಕೊಂಡು ಈವನ್ ಅಗತ್ಯ ಸೇವೆಯನ್ನು ತಗೊಳ್ಬೇಕಾದ್ರೂ ಕೂಡ ಹೆಚ್ಚಿನ ಇದರೊಳಗಡೆ. ಹಾಗಾಗಿ ಜನಗಳಲ್ಲಿ ಕಮಿಷನರ್ ಸರ್ ಅವರು ಕೂಡ ಇದರೊಳಗಡೆ ಹೇಳ್ತಾ ಇರೋದು, ಜನ ಏನಕ್ಕಾದರೂ ಈಗ ನಮ್ಮಲ್ಲಿ 30% ಕೆಪಾಸಿಟಿ ಒಳಗಡೆ ಇಂಡಸ್ಟ್ರಿಗಳನ್ನು ಓಪನ್ ಮಾಡಿದ್ವಿ, ಬ್ಯಾಂಕ್ಸ್ಗಳು ಓಪನ್ ಇದೆ, ಬೇರೆ ವ್ಯಾಕ್ಸಿನೇಷನ್ಗೆ ಓಡಾಡ್ತಾ ಇರ್ತಾರೆ, ಯಾವುದಾದ್ರೂ ಒಂದು ಪೊಲೀಸ್ ಇದರೊಳಗಡೆ ಓಡಾಡ್ತಾ ಇರಬೇಕಾದ್ರೂ ಕೂಡ ಅದರದ್ದೇ ಆದಂಥ ಕಾರಣಗಳನ್ನು ಹೇಳ್ತಾ ಇದ್ದಾರೆ ಅಂತ. ಹಾಗಾಗಿ ಬೇರೆ ವಿಷಯಗಳು ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟಿಂದಲೂ ಕೂಡ SP ಅವರು ಮತ್ತು ಕಮಿಷನರ್ ಸರ್ ಅವರು ಅದು ಬ್ರೀಫಿಂಗ್ ಹೇಳ್ತಾರೆ. ಹೆಚ್ಚಿನ ಪ್ರಮಾಣದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಜನಗಳೆಲ್ಲರಿಗೂ ಕೂಡ ಅನಗತ್ಯವಾಗಿ ಹೊರಗಡೆ ಬರಬೇಡಿ. ನಮ್ಮ ಜಿಲ್ಲೆಯಲ್ಲಿ ನಾವು ಪಾಸಿಟಿವಿಟಿಯನ್ನು ಕಡಿಮೆ ಮಾಡಬೇಕು ಅಂದರೆ ಲಾಕ್ಡೌನ್ನ ಕಷ್ಟ ಅದು ನಿಜವಾಗ್ಲೂ ರಿಸಲ್ಟ್ ಕೊಡಬೇಕು ಅಂತ ಹೇಳಿದ್ರೆ ಅನಗತ್ಯವಾಗಿ ಹೊರಗಡೆ ಬರೋದು. ಈಗ ಒಂದೊಂದು ವೆಹಿಕಲಲ್ಲಿ 2-3 ಜನ ಬರೋದು, ಅಗತ್ಯವಾಗಿ ಬೇಕಾಗಿರುವಂಥ ವಸ್ತುಗಳು ಪಕ್ಕದಲ್ಲೇ ಸಿಗುವಂಥದ್ದು. ನಾವು ಸ್ಟಾರ್ಟಿಂಗ್ ಒಳಗಡೆ ವಾಹನಗಳನ್ನ ಬಳಕೆ ಮಾಡಬೇಡಿ ಅಂದಾಗ ಕಷ್ಟ ಆಗುತ್ತೆ, ಹಿಲ್ಲಿ ಟೆರೇನು ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅನ್ನುವಂಥ ಕೆಲವೊಂದು ಇದು ಬಂದಾಗ ಎಂಟೈರ್ ರಾಜ್ಯದಲ್ಲಿ ಕೂಡ ವಾಹನಗಳ ಬಳಕೆ ಮಾಡ್ಬೋದು ಅಂತೇಳಿ ಬಂದಿದೆ. ಆದರೆ ಅದರಲ್ಲಿ 2-3 ಜನ ಹೋಗೋದು, ಮತ್ತು ಬೇರೆ ಬೇರೆ ಆ ಟೈಮಲ್ಲಿ 6 ರಿಂದ 10 ಎಲ್ಲಿಗೆ ಬೇಕಾಗುತ್ತೆ ಓಡಾಡ್ಬೋದು ಅನ್ನೋಂಥ ಒಂದು ಮೈಂಡ್ಸೆಟ್ಟಲ್ಲಿ ಜನ ಇದನ್ನು ಒಂದು ಒಳ್ಳೆಯ ನಿರ್ಧಾರವನ್ನು ಅದು ಕೆಟ್ಟದಾಗಿ ಬಳಕೆ ಮಾಡ್ತಾ ಇರೋದು ಭಾಳ ಕಂಡು ಬರ್ತಾ ಇದೆ. ಅದನ್ನು ಪೊಲೀಸ್ ಇಲಾಖೆ ಇದರಿಂದ ಕೂಡ ಭಾಳ ಕಠಿಣವಾಗಿ ಅದನ್ನು ನೋಡಿಕೊಂಡು ಇನ್ಮೇಲೆ ಆ ಥರದ ಪ್ರಕರಣಗಳನ್ನು ಯಾವುದೇ ಇದನ್ನು ಮಾಡ್ಕೊಂಡು ಹತ್ತಿರದಲ್ಲೇ ಇದ್ದರೆ ನಡ್ಕೊಂಡು ಹೋಗಿ ತಗೋಬೋದು, ಒಂದು ವೇಳೆ ದೂರ ಇದ್ದರೆ ದೇ ಹ್ಯಾವ್ ಟು ಕನ್ವಿನ್ಸ್ ಯಾಕೆ ಆ ಏರಿಯಾದಲ್ಲಿ ಹೋಗಬೇಕು ಅನ್ನೋವಂಥ ವಿಚಾರವನ್ನು. ಹಾಗಾಗಿ ಆ ವಿಷಯದಲ್ಲಿ ನಾಳೆ ಮತ್ತು ಇವತ್ತಿಂದಲೂ ಕೂಡ ಇವತ್ತು ಮಧ್ಯಾಹ್ನದ ನಂತರದಿಂದಲೇ ಇನ್ನೂ ಹೆಚ್ಚಿನ ತಂಡಗಳು ಲಾಕ್ಡೌನ್ ಎನ್ಫೋರ್ಸ್ಮೆಂಟಲ್ಲಿ ಇರುತ್ತೆ. ಜನಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು, ಯಾರೂ ಕೂಡ ಅನಗತ್ಯವಾಗಿ ಹೊರಗಡೆ ಬಂದು ಅವರು ತೊಂದರೆಯಲ್ಲಿ ಸಿಕ್ಕಾಕೊಂಡು ಸುಮ್ಮನೆ ಆಮೇಲೆ ಹೇಳೋದು ನಾನು ಬ್ಯಾಂಕ್ ಎಂಪ್ಲಾಯಿ, ನಾನು ಬೇರೆ ವ್ಯಾಕ್ಸಿನ್ ಹಾಕ್ಸ್ಕೊಳಕ್ಕೆ ಹೋಗ್ತಾ ಇದ್ದೆ, ಮೆಡಿಸಿನ್ ತರಕ್ಕೆ ಹೋಗ್ತಾ ಇದ್ದೆ, ಕಾರಣಗಳನ್ನು ಹೇಳ್ತಾ ಹೋದರೆ ಅದನ್ನು ನಾವು ಟಾಲರೇಟ್ ಮಾಡೋಕ್ಕಾಗಲ್ಲ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಮಗೇನು ಒಂದು ಹಂತದೊಳಗಡೆ ನಾವೀಗ ಒಂದು 90% ಸಕ್ಸಸ್ಸನ್ನು ನಾವೇನು ಇದರೊಳಗಡೆ ಅನುಭವಿಸಿದ್ದೀವಿ. ಇನ್ನು ನೆಕ್ಸ್ಟು ನಾವು ಇನ್ನೂ ಕೂಡ ಮತ್ತೆ ಈಗ ಲಾಕ್ಡೌನ್ ಓಪನ್ ಆಗ್ತಾ ನನಗೆ ಇಷ್ಟು ಪಾಸಿಟಿವಿಟಿ ಒಳಗಡೆ ನಮಗೆ ಇನ್ನೂ ಕೂಡ ಸಮಸ್ಯೆಗಳು ಜಾಸ್ತಿ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಹಾಗಾಗಿ ಜನಗಳ ಹತ್ರ ರಿಕ್ವೆಸ್ಟ್ ಇಷ್ಟೇ, ಅನಗತ್ಯವಾಗಿ ಓಡಾಡಬೇಡಿ. ಮತ್ತು ಗ್ರಾಮ ಪಂಚಾಯತಿ ಏರಿಯಾದಲ್ಲೂ ಕೂಡ ನಮ್ಮಲ್ಲಿ 11 ಗ್ರಾಮ ಪಂಚಾಯತಿಗಳಲ್ಲಿ 50ಕ್ಕಿಂತಲೂ ಜಾಸ್ತಿ ಪ್ರಕರಣಗಳಿದೆ. ಹಾಗಾಗಿ ಅಲ್ಲಿಗೂ ಕೂಡ ವಿಶೇಷವಾದಂಥ ಸ್ಪೆಷಲ್ ಲಾಕ್ಡೌನ್ ಮಾಡಿ
ಅಲ್ಲಿ ಯಾವುದಾದ್ರೂ ಪೂರ್ವ ನಿಗದಿತ ಮದುವೆ ಆ ಥರ ಏನಾದರೂ ಇದ್ರೂ ಕೂಡ ಅಂಥದ್ದನ್ನು ಕೂಡ ನಿಲ್ಲಿಸಬೇಕು. ಮತ್ತು ಮುಂದೆ ಆ ಪಾಸಿಟಿವ್ ಕೇಸಸ್ಗಳು ಕಡಿಮೆ ಆಗೋ ತನಕ ಕೂಡ ಹೊಸ ಪ್ರೋಗ್ರಾಮ್ಸ್ಗಳಿಗೆ ಅಥವಾ ಹೊಸ ಸಮಾರಂಭಗಳಿಗೆ ಯಾವುದೇ ರೀತಿಯಾದಂಥ ಅನುಮತಿಯನ್ನು ಕೊಡಬಾರ್ದು ಅನ್ನುವಂಥ ಡೈರೆಕ್ಷನ್ಸನ್ನು ಜಿಲ್ಲಾ ಪಂಚಾಯತ್ CEO ಅವರು ಕೂಡ ಇದರೊಳಗಡೆ ಇದನ್ನು ಮಾಡ್ತಾ ಇದ್ವಿ. ಹಾಗಾಗಿ ಪಾಸಿಟಿವಿಟಿ ರೇಟು ಕಡಿಮೆ ಆಗೋ ತನಕ ಕೂಡ ಕೆಲವೊಂದು ಟಫ್ ಮೆಜರ್ಸ್ಗಳನ್ನು ನಾವು ಮಾಡಲೇಬೇಕಾಗಿರುತ್ತೆ. ಹಾಗಾಗಿ ಜನಗಳು ಸಹಕರಿಸಬೇಕು ಅಂತ ನಾನು ಕೇಳ್ಕೊತೀನಿ. ಪೊಲೀಸ್ ಆಯುಕ್ತರು ಎನ್ ಶಶಿಕುಮಾರ್ ಪಾತ್ರರೊಂದು ಜಿಲ್ಲೆಡು ಈತನಿಂಗನೆ 2410 ವಾಹನಗಳನ್ನು ಜಪ್ತಿ ಮಲ್ತದಂಡು ಜನಕ್ಕಳು ಜವಾಬ್ದಾರಿನ ಮದಪಂದೆ ಲಾಕ್ಡೌನ್ ನಿಯಮಗಳನ್ನು ಕಟ್ಟುನಿಟ್ಟಾದ ಪಾಲಿಸಾಲೆ ಪಂಡ ತೆರಿಪಾಯರು. 14ನೇ ತಾರೀಕುವರೆಗೂ ನಿಯಮಾವಳಿಗಳಿದೆ, ಅದು ಜಾರಿಯಲ್ಲಿರುತ್ತೆ ಅನ್ನೋದು ನಮಗೆಲ್ಲ ತಿಳಿದಿರೋ ವಿಷಯ. ಅದರ ಹಿನ್ನೆಲೆಯಲ್ಲಿ 2ನೇ ಅಲೆ ಪ್ರಾರಂಭ ಆದಮೇಲೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು 13,650 ಪ್ರಕರಣಗಳನ್ನು ನಾವು ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಕಾಯ್ದೆಗೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ದಾಖಲು ಮಾಡಿದ್ದೀವಿ. NDMA ಆ್ಯಕ್ಟಲ್ಲಿ 253 ಪ್ರಕರಣಗಳು ದಾಖಲು ಮಾಡಿದ್ದೀವಿ. ಎಪಿಡೆಮಿಕ್ ಆ್ಯಕ್ಟಲ್ಲಿ 286 ಪ್ರಕರಣಗಳು ದಾಖಲು ಮಾಡಿದ್ದೀವಿ. ಈವರೆಗೆ ಸುಮಾರು 2410 ವಾಹನಗಳನ್ನು ನಾವು ಸೀಸ್ ಮಾಡಿದ್ದೀವಿ. ಈ ಒಂದು ಪ್ರೋಸೆಸ್ಸಲ್ಲಿ 2ನೇ ಅಲೆಯಲ್ಲಿ ನಮ್ಮ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿರೋ ಸುಮಾರು 92 ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕೋವಿಡ್ ಪಾಸಿಟಿವ್ ಆಗಿದೆ. ಅದರಲ್ಲಿ ಐಸೋಲೇಷನ್ ಮುಗಿಸ್ಕೊಂಡು ಕೆಲವರು ಹಾಸ್ಪಿಟಲೈಸ್ ಆಗಿದ್ದು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಮತ್ತು ಸುಮಾರು 69 ಜನ ನೌಕರಿಗೆ ಹಾಜರಾಗಿದ್ದಾರೆ. ಒಬ್ಬರು ಮೃತರಾಗಿದ್ದು ಮತ್ತು 22 ಸಕ್ರಿಯ ಪ್ರಕರಣಗಳು ನಮ್ಮ ಇಲಾಖೆಯಲ್ಲಿ ಸದ್ಯ ನಡೀತಾ ಇದೆ. ಹಾಗಾಗಿ ಲಾಕ್ಡೌನ್ ಜಾರಿ ಏನಿದೆ ಇದೊಂದು ನಿರಂತರ ಪ್ರೋಸೆಸ್. ಒಂದಿನ ನಾವು ಸ್ಟ್ರಿಕ್ಟ್ ಮಾಡಿಬಿಟ್ಟು ಇನ್ನೊಂದು ದಿವಸ ಬಿಡ್ತೀವಿ, ಈ ಥರ ಸಾಧ್ಯ ಆಗಲ್ಲ. ಹಾಗಾಗಿ ಇದರಲ್ಲಿ ಸಾರ್ವಜನಿಕರ ಸಹಕಾರ ಭಾಳಷ್ಟು ಬೇಕಾಗುತ್ತೆ. ಸೊ ನಮ್ಮ ಇಲಾಖೆ ವತಿಯಿಂದ ಮತ್ತು ಜಿಲ್ಲಾಡಳಿತದ ಬೇರೆ ಬೇರೆ ಇಲಾಖೆ ವತಿಯಿಂದ ಪ್ರತಿಯೊಬ್ಬರೂ ತಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಚುರುಕುಗೊಳಿಸುವ ನಿಟ್ಟಿನಲ್ಲಿ ಇವತ್ತೊಂದು ಸಭೆಯನ್ನು ಜಿಲ್ಲಾಧಿಕಾರಿಗಳು ಆಯೋಜನೆ ಮಾಡಿದರು. ಅದರಲ್ಲಿ ಸಾಕಷ್ಟು ಅಂಶಗಳ ಬಗ್ಗೆ ಎಲ್ಲ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಸೊ ನಾನು ಈ ಒಂದು ಸಂದರ್ಭದಲ್ಲಿ ಇನ್ನು 1 ವಾರಗಳ ಕಾಲ ಏನು ಈಗಾಗಲೇ ಸರ್ಕಾರ ನೀಡಿರೋ ಗೈಡ್ಲೈನ್ಸ್ ಜಾರಿಯಲ್ಲಿರುತ್ತೆ, ಆ ಸಮಯದಲ್ಲಿ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಜವಾಬ್ದಾರಿಯುತವಾಗಿ ನಡ್ಕೊಂಡ್ರೆ ಈ ಒಂದು ಲಾಕ್ಡೌನ್ ಮಾಡಿದ್ದು ಪರ್ಪಸ್ ಸರ್ವಾಗುತ್ತೆ. ಇಲ್ಲ ಅಂತಂದರೆ DC ಅವ್ರ ಜೊತೆ ಚರ್ಚೆ ಮಾಡಬೇಕಾದ್ರೆ ಹೇಳಿದ್ರು. ಮತ್ತು ಎಲ್ಲರಿಗೂ ಗೊತ್ತಿರೋ ವಿಚಾರ, ನಮ್ಮ ಹತೋಟಿಗೆ ಬರದೇ ಇದ್ದರೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಅನ್ನೋಂಥದ್ದು. ಪಾಸಿಟಿವಿಟಿ ರೇಟ್ ಇಷ್ಟಿದ್ರೆ ನಿರ್ಣಯ ತಗೋಬೋದು ಅನ್ನೋದು ಒಂದು ಬ್ರಾಡರ್ ಗೈಡ್ಲೈನ್ಸ್ ಇದೆ. ಹಂಗಾಗಿ ಇಲ್ಲಿ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಆಗುತ್ತೆ. ಮತ್ತು ಎಲ್ಲ ನಮ್ಮ ಮೇಜರ್ ವೈಲೇಷನ್ಸ್ ನಮಗೆ ಕಂಡು ಬರ್ತಿರುವಂಥದ್ದು ಬೆಳಗ್ಗೆ 6ರಿಂದ 10 ಗಂಟೆ ಸಮಯದಲ್ಲಿ ಏನು ಮಂಗಳೂರು ಜಿಲ್ಲೆಯಲ್ಲಿ 6ರಿಂದ 9 ಓಡಾಡಲಿಕ್ಕೆ ಮತ್ತು ವಾಪಸ್ ಹೋಗಲಿಕ್ಕೆ ಮಾರಾಟಗಾರರು ಮತ್ತು ಖರೀದಿದಾರರು 9ರಿಂದ 10ರವರೆಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಅನಧಿಕೃತವಾಗಿ ಅಂದರೆ ಅನಗತ್ಯವಾಗಿ ಹತ್ತಿರ ಇರುವಂಥ ಮನೆಗಳಿದ್ರು ಮನೆ ಹತ್ರನೇ ಸೂಪರ್ ಬಜಾರ್ಗಳು, ತರಕಾರಿ, ಹಣ್ಣು ಎಲ್ಲ ಸಿಗ್ತಾಯಿದ್ರು ಕೂಡ ಸುತ್ತಾಡಬೇಕು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಏರಿಯಾಗಳಿಗೆ ಓಡಾಡುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಅದು ಎಲ್ಲಿವರೆಗೂ ಅವಾಯ್ಡ್ ಆಗಲ್ಲ. ಮೋಸ್ಟ್ಲಿ ರಿಸಲ್ಟ್ ಸಿಗೋದು ಭಾಳ ಕಷ್ಟ ಆಗುತ್ತೆ. ಈ ಪ್ರಾರಂಭದಲ್ಲಿ ಸಾಕಷ್ಟು ಬೆಂಗಳೂರು ಸೇರಿದಂತೆ ಎಲ್ಲ ಕಡೆ ವಾಹನಗಳ ನಿರ್ಬಂಧ ಹಾಕಿದ್ರು. ಆ ಸಮಯದಲ್ಲೂ ಕೂಡ ಮಂಗಳೂರು ಜನ ಭಾಳ ಜವಾಬ್ದಾರಿಯಿಂದ ನಡ್ಕೋತಾರೆ ಅನ್ನೋ ಕಾರಣಕ್ಕೆ ನಮ್ಮವರು ವಾಹನಗಳ ಓಡಾಟವನ್ನು ನಾವು ನಿರ್ಬಂಧ ಹಾಕಿರಲಿಲ್ಲ. ಅದಾದಮೇಲೆ ಮತ್ತೆ ಹೈಕೋರ್ಟ್ ಗೈಡ್ಲೈನ್ಸ್ ಬಂತು. ಹಾಗಾಗಿ ಸಾರ್ವಜನಿಕರು ಇನ್ನೂ ಹೆಚ್ಚು ಸಪೋರ್ಟಿವ್ ಆಗಿ, ಇನ್ನೂ ಹೆಚ್ಚು ಕೋಆಪರೇಟಿವ್ ಆಗಿ ನಡ್ಕೋಬೇಕು, ಇನ್ನೂ ಹೆಚ್ಚು ರೆಸ್ಪಾನ್ಸಿಬಲ್ ಆಗಿ ಈ ಒಂದು ಗೈಡ್ಲೈನ್ಸ್ ಎನ್ಫೋರ್ಸ್ಮೆಂಟಲ್ಲಿ ಭಾಗವಹಿಸಬೇಕು ಅಂತ ನಾನು ಮಾಡಿ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕುಮಾರ್, SP ರಿಷಿಕೇಶ್ ಸೋನೆವಾನೆ, ಜಿಲ್ಲಾ ಆರೋಗ್ಯಾಧಿಕಾರಿ ಕಿಶೋರ್ ಕುಮಾರ್, ಮಹಾನಗರ ಪಾಲಿಕೆ ಆಯುಕ್ತರು ಅಕ್ಷಯ್ ಶ್ರೀಧರ್, ಮಹಾನಗರ ಪಾಲಿಕೆ ಕಂದಾಯ ಇಲಾಖೆದ ಗಾಯತ್ರಿ ರಾವ್ ಈ ಪೊರ್ತೋಟು ಗೇತಿರು.